ಬಂಟ್ವಾಳ ತಾಲೂಕು ಕಚೇರಿಯಲ್ಲಿ ಕಡತಗಳು ಕಾಣೆಯಾಗುತ್ತಿರುವುದು ಏಕೆ ಎಂದು ಲೋಕಾಯುಕ್ತ ಎಸ್ಪಿ ಸೈಮನ್ ಗರಂ ಆದ ಘಟನೆ ಬಂಟ್ವಾಳ ತಾಲೂಕಿನಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ನಡೆಯಿತು. ಎಸ್ಪಿ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ ಕಾರ್ಯಕ್ರಮದಲ್ಲಿ ಸುಮಾರು 15ರಷ್ಟು ಮಂದಿ ತಮ್ಮ ದುಮ್ಮಾನಗಳನ್ನು ಸಲ್ಲಿಸಿದರು. ಈ ಸಂದರ್ಭ ಕರೋಪಾಡಿ ಗ್ರಾಮದ ವಿಕ್ಟರ್ ವೇಗಸ್ ಎಂಬುವರ ದೂರು ನೀಡಿ ತನ್ನ ಕಡತಗಳ ಕುರಿತು ತಾಲೂಕು ಕಚೇರಿಯಲ್ಲಿ ಕೇಳಿದರೆ ತನಗೆ ಸೂಕ್ತ ಮಾರ್ಗದರ್ಶನ ದೊರಕುತ್ತಿಲ್ಲ, ಪ್ರತಿ ಬಾರಿಯೂ ಕಡತ ಇಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಈ ಸಂದರ್ಭ ಗರಂ ಆದ ಲೋಕಾಯುಕ್ತ ಎಸ್ಪಿ ಸೈಮನ್ ಸಂಬಂಧಪಟ್ಟ ವಿಷಯ ನಿರ್ವಾಹಕ ವಿಶುಕುಮಾರ್ ಅವರನ್ನ ಕರೆಸಿ ಇಂಥ ಸನ್ನಿವೇಶ ನಿರ್ಮಾಣ ಏಕಾಗುತ್ತಿದೆ, ತಾಲೂಕು ಕಚೇರಿಯಲ್ಲಿ ಕಡತಗಳು ಕಾಣೆಯಾಗುತ್ತಿವೆ ಅಂದ್ರೆ ಏನರ್ಥ ಎಂದು ಪ್ರಶ್ನಿಸಿದರು. ಈ ಸಂದರ್ಭ ಸ್ಥಳದಲ್ಲಿ ಉಪಸ್ಥಿತರಿದ್ದ ತಹಶೀಲ್ದಾರ್ ಎಸ್ಪಿ ಕೂಡಲಗಿ 10 ದಿನದೊಳಗೆ ಸಮಸ್ಯೆಗೆ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ತಾಲೂಕಿನವರಾದ ಹೆನ್ರಿ ಡಿಸೋಜಾ, ವಿಶ್ವನಾಥ್ ಚಂಟಿಮಾರ್ ಸಹಿತ ಹಲವರು ಮನವಿ ಅಹವಾಲು ಸಲ್ಲಿಸಿದರು. ಬಂದರೆ ಎಲ್ಲ ಸೊ ನಮಗೇನಾಗ್ತದೆ ಮಳೆಗಾಲದಲ್ಲಿ ನೀರು ಬಯಲಿದೆ 150ರಿಂದ 200 ಎಕರೆ ಒತ್ತುವರಿ ಯಾರ ಮೇಲೆ ಅಷ್ಟು ಈಸಿಯಾಗಿ ಹೇಳ್ತಿರಲ್ರಿ, ಅದು ಮಿಸ್ ಆಗಿದೆ. ನೀವು ಕೇಸ್ ಕೊಟ್ಟವಂತ ಕೇಸ್ ರಿಜಿಸ್ಟರ್ ಮಾಡಿ ಸರ್. ಅಲ್ಲ ನಾವು ಹೇಳ್ತೇವೆ ದೂರದ ಲೇಟಿಂದ ನಡೀತದೆ ಅಲ್ಲ, ನೀವು ನಮ್ಮ ಸರ್ಕಾರಿ ಕಚೇರಿ ನಮ್ಮ ಮಿಸ್ಟೇಕ್ ಆದರೆ ಅದು ನಾವು ಉತ್ತರ ಮಾಡಿ ಕೊಡ್ಬೇಕಾನೆ. ಆಯ್ತು, ಮಿಸ್ಸಿಂಗ್ ಆಗಿದೆ, ನೀವು ಅವ್ರಿಗೇನಾದರೂ ಸಾಂತ್ವನ ಹೇಳ್ಬೇಕಲ್ಲ, ಯಾವ ರೀತಿ ಮಾಡ್ಕೊಡ್ತೀವಿ ಅಂತ ಎಷ್ಟು ವರ್ಷ